ಕಳೆದ ಹಲವಾರು ವರ್ಷಗಳಿಂದ ಅಶಕ್ತರ ಜೊತೆಗೂಡಿ ಅನೇಕ ಹಬ್ಬಗಳನ್ನು ಆಚರಿಸಿಕೊಂಡು ಬರ್ತಾ ಇರುವ ಹೋಮ್ ಡಾಕ್ಟರ್ಸ್ ಫೌಂಡೇಶನ್ ಕೊಳಲಗಿರಿಯಲ್ಲಿ ದೀಪಾವಳಿ ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಿತು. ಕೊಳಲಗಿರಿ ಸಂತೆ ಮೈದಾನದಲ್ಲಿ ವಿಶಿಷ್ಟವಾಗಿ ದೀಪಾವಳಿ ಹಬ್ಬದ ಆಚರಣೆ ನಡೆಯಿತು. ಹೋಮ್ ಡಾಕ್ಟರ್ಸ್ ಫೌಂಡೇಶನ್ನ 60ನೇ ಕಾರ್ಯಕ್ರಮ ಇದಾಗಿದ್ದು, ಈಗಾಗಲೇ ಅನೇಕ ಹಬ್ಬಗಳನ್ನು ಬಡವರ ಅಶಕ್ತರ ಜೊತೆಗೂಡಿ ನಡೆಸಿ ಸಮಾಜಮುಖಿ ಕಾರ್ಯವನ್ನ ನಡೆಸಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬಡ ರೋಗಿಗಳಿಗೆ ಸಹಾಯಧನ, ಬಡ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್, ಅಸಹಾಯಕರಿಗೆ ಅಕ್ಕಿ ವಿತರಣೆ ಮಾಡುವ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಶಾರದಾ ಅಂತಕಲಾ ತಂಡದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನೆರೆದವರನ್ನ ರಂಜಿಸಿತ್ತು. ಹೋಮ್ ಡಾಕ್ಟರ್ಸ್ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಿರಣ್ ಈ ಸಂದರ್ಭದಲ್ಲಿ ಮಾತನಾಡಿ, ಯಾರಿಗೆ 4 ಜನರಿಗೆ ಸಹಾಯ ಮಾಡುವ ಗುಣ ಇದೆಯೋ ಆತನೇ ಭಗವಂತನ ಸ್ವರೂಪ. ಇಂತಹ ಒಳ್ಳೆ ಗುಣ ಇರುವವರು ಇಂದಿನ ನಮ್ಮ ಅತಿಥಿಗಳಾಗಿದ್ದಾರೆ. 2014ರಲ್ಲಿ ನಮ್ಮ ಸಂಘ ಆರಂಭವಾದಾಗ 40 ಜನ ಸದಸ್ಯರಿದ್ದರು. ಈಗ ಸುಮಾರು 1,000 ಸದಸ್ಯರಿದ್ದಾರೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಎನ್ನುವ ತತ್ವದಡಿ ನಮ್ಮ ಸಂಘ ಬೆಳೆದು ಬಂದಿದೆ. ಅನೇಕರ ಕಣ್ಣೀರನ್ನ ಒರೆಸಿದೆ ಎಂದು ಹೇಳಿದ್ರು. ಯಾರಲ್ಲಿ ಒಳ್ಳೆ ಮನಸ್ಸಿದೆ, 4 ಜನರಿಗೆ ಸಹಾಯ ಮಾಡುವಂತ ಒಳ್ಳೆ ಮನಸ್ಸಿದೆ, ಅವನೇ ಭಗವಂತನ ಸ್ವರೂಪ. ನಮ್ಮ ಹೋಮ್ ಡಾಕ್ಟರ್ ಫೌಂಡೇಶನ್ ಅಲ್ಲಿ ಇಂತಹ ದಾನಿಗಳೇ ನಮಗೆ ಮುಖ್ಯವಾದಂತಹ ಅತಿಥಿಗಳು. ಈಗ 2014ರಲ್ಲಿ ಸ್ಟಾರ್ಟ್ ಮಾಡುವಾಗ 40 ಜನ ಇದ್ರು. ಇವತ್ತು ನಮ್ಮ ಜೊತೆ 1,000ಕ್ಕೂ ಜಾಸ್ತಿ ಜನ ಇದ್ದಾರೆ ಅಂತ ನಾನು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ಮಾತನಾಡಿ, ನಾಯಕತ್ವ ಒಂದು ಶಕ್ತಿಯಲ್ಲ, ಅದು ಜವಾಬ್ದಾರಿ. ಒಂದು ಸಂಘವನ್ನ ಮುನ್ನಡೆಸುವುದು ಕಷ್ಟದ ಕೆಲಸ. ಈ ಸಂಘವು ಇನ್ನೂ ಅಂಬೆ ಕಾಲಿಡ್ತಾ ಇದೆ. ಮುಂದೆ ದೊಡ್ಡ ಸಂಘವಾಗಿ ಬೆಳೆದು ಬರಲಿ ಎಂದು ಹಾರೈಸಿದ್ರು. ಲೀಡರ್ಶಿಪ್ ಈಸ್ ನಾಟ್ ಎ ಪವರ್, ಬಟ್ it is a not a power but responsibility. ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂದರೆ ಈ ಸಂಸ್ಥೆಯಲ್ಲಿ ಸುಮಾರು 1,000 ಜನ ಇದ್ದಾರೆ. ಅವರೆಲ್ಲರನ್ನು ಒಟ್ಟಾಗಿ ತೆಗೆದು ಹೋಗಬೇಕಂದ್ರೆ ಅದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೆಯೇ ಇದರ ಮಹತ್ವ ಈಗಾಗಲೇ ಅಂಬೆ ಕಾಲಿಟ್ಟು 4 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಅದು ಹೆಮ್ಮರವಾಗಿ ಬೆಳಿಬೇಕು. ಈ ಸಂದರ್ಭದಲ್ಲಿ ಸೋಮ ಪೂಜಾರಿ, ಸರೋಜಮ್ಮ, ರಾಘವೇಂದ್ರ ಕರವಾಲು ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.